ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲ ವತಿಯಿಂದ ದೀನ್ ದಯಾಳ್ ಉಪಾಧ್ಯಾಯರವರ ಜನ್ಮ ದಿನಾಚರಣೆಯನ್ನ ಬೆಳ್ತಂಗಡಿ ಬಿಜೆಪಿ ಕಚೇರಿಯಲ್ಲಿ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನ ಮಂಡಲ ಅಧ್ಯಕ್ಷರಾದ ಜಯಂತ್ ಕೋಟ್ಯಾನ್ ವಹಿಸಿದ್ರು. ದೀನ್ ದಯಾಳ್ ಉಪಾಧ್ಯಾಯರವರ ಸವಿಸ್ತಾರವಾದ ವಿಚಾರಧಾರೆ, ಸೇವೆಗಳು, ಸಂಘಟನೆ, ಚತುರತೆಯ ಮಾಹಿತಿಯನ್ನ ಮಂಡಲ ಉಪಾಧ್ಯಕ್ಷರಾದ ಸೀತಾರಾಮ್ ಬೆಳಾಳ್ ರವರು ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ವಿವಿಧ ಮೋರ್ಚಾಗಳ ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳು, ಮಂಡಲ ಪದಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸದಸ್ಯರು ಭಾಗಿಯಾಗಿದ್ದರು. ಎಲ್ಲ ಭಾವನೆಗಳು ಬಹಳ ಒಳ್ಳೆಯ ಸಂತೋಷದ ನಗುಮುಖದ ನಮಗೆ ಇರುವಂಥದ್ದು ಅವರ ಜನ್ಮದಿನ. ಅಂತಹ ಶ್ರೇಷ್ಠ ಮಹಾರೂಪ ಧೀಮಂತ ವ್ಯಕ್ತಿ ಇವತ್ತು ನಮ್ಮೊಂದಿಗೆ ಅವರು ಇದ್ದು ಎಲ್ಲ ನಮ್ಮನ್ನು ಇವತ್ತು ಬೆಳೆಸಿದ್ದಾರೆ. ಇವತ್ತು ನಮ್ಮ ಇಡೀ ಬೂತಿನಿಂದ ಹಿಡಿದು ಇಡೀ ದೇಶ ಅಖಿಲ ಭಾರತ ಮಟ್ಟಕ್ಕೆ ಇಷ್ಟೊಂದು ಬೆಳೆಯಬೇಕಾದ್ರೆ, ನಾವೆಲ್ಲರೂ ಬೆಳೆಯಬೇಕಾದ್ರೆ ಪ್ರಮುಖ ಕಾರಣ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ.